ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಶ್ವಿನಿ ಕಿಚನ್. ಮಾತ್ರೆ ನಮಸ್ಕಾರ. ಇನಿ ನಮ್ಮ ಮಂತುಗ ಚಿಕನ್ ಪುಂಡಿ ಸ್ಟೆಪ್ ಇನ್ ಬರ್ತದೆ. ಇಂಗ್ರೀಡಿಯೆಂಟ್ಸ್ ಅರಿತು 4 ಗಂಟೆ ಪಾಡ್ದು ಇದು ಕಡೆ ಮೇಲೆ ರಾತ್ರಿ ಕಡೆಪುನು ಕಾಣೆ ಮನ್ಪು ನಮ್ಮ ನೀರು ಪಾಡ್ದು ಗ್ರೈಂಡ್ ಮನ್ಪು ಗಟ್ಟಿ ಕಡೆ ಹೊಡೆದು ಮತ್ತು ನೈಸ್ ಆಡು ಗಟ್ಟಿ ಹೊಡೆದು ಇತ್ತಾಂಡು ಇದು ಗಟ್ಟಿ ಬರ್ತದೆ. ಪುಂಡಿ ಮಾಡ್ತಾರೆ ಇತ್ತ ಕಡೆದು ನಮ್ಮ ಕಾಣೆ ಪುಂಡಿ ಮಾಡ್ತದ ಬಂದ ಇತ್ತೆ ಇದು ಗಟ್ಟಿ ಆಗ್ತದೆ. ಪುಂಡಿ ಹಾಕೊಂಡು ಚಿಕನ್ ಒಂದು ಬಾಲ್ದಾತು ಮುಕ್ಕಾಲು ಬಾಲ್ದಾತು ಎಲ್ಲಿಯ ಪೀಸ್ ಮಾಡ್ಕೊಡು. ಎಲ್ಲಿಯ ಚಿಕನ್ ಪೀಸ್ ಮತ್ತು ಟೊಮೆಟೊ ಪ್ಯೂರ್ ಮಿಕ್ಸಿಡ್ ಬಾಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 2 ನೀರುಳ್ಳಿ ಒಂದು ಅರ್ಧ ಕಪ್ ತಾರೆ ಮತ್ತು ಒಂದು ಬನಳದಿತ್ತ ಇಕ್ಕೊಂದು ಎಣ್ಣೆ ಪಾಡ್ದು ಮುಂಜಿ 16 ಮುಂಚಿ ಫ್ರೈ ಮಾಡ್ತದೆ ಮತ್ತು 2 ಸ್ಪೂನ್ ಹೊತ್ತು ದಾಸಿನ ಕೊತ್ತಂಬರಿ ಫ್ರೈ ಅರ್ಧ ಸ್ಪೂನ್ ಹೊತ್ತು ದಾಸಿನ ಅರ್ಧ ಸ್ಪೂನ್ ಹೊತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಬರ್ತದೆ ಅರ್ಧ ಸ್ಪೂನು ಮಂಜಳ ಇತ್ತೊಂದು ಮಿಕ್ಸಿ ಜಾರ್ ಬಾರ್ದು ಗ್ರೈಂಡ್ ಮಾಡ್ತಗ ಮತ್ತು ಗ್ರೈಂಡ್ ಮಾಡ್ತು ಒಂಚೂರು ನೀರು ಬಾರ್ದು ಮತ್ತೆ ಐತೆ ನೈಸ್ ಆಂಡು ಮತ್ತೆ ಮುಂಚೆ ಫ್ರೈ ಮಾಡ್ತೇವೆ ಬೆನಲ್ಲಾಡಿ ತಾರೆ ಇಂಚೂರು ಫ್ರೈ ಮಾಡ್ತದೆ ಒಂಚೂರು ನೀರುಳ್ಳಿ ಬಾರ್ದು ಮೆತ್ತ ಆಂಡು ಫ್ರೈ ಆಂಡು ಈ ಸೈಡಲ್ಲಿ ಎಣ್ಣೆ ಕಡಾಯಿ ತಿಕ್ಕ ಎಣ್ಣೆ ಬಾರ್ದು ನೀರು ಬಿಟ್ಟು ಕರಿಬೇವು ಮಾಡಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದೆ ಟೊಮೆಟೊ ಮತ್ತು ಚಿಕನ್ ಮಾಡಿದೆ ರುಚಿಗೆ ತಕ್ಕ ಒಂದು 2 ನಿಮಿಷ ಬೇಯಾಡು. ಈ ಸೈಡ್ ಒಂದು ಪುಂಡಿ ನೀರು ಬೇಕಾ ಪುಂಡಿ ನೀರು ಬೇಕಾ ಒಂಚೂರು ಬೆಚ್ಚಾವಳ ನೀರು ಮತ್ತು ಮುಚ್ಚಳದಿಷ್ಟು 1 ಸ್ಪೂನು ಗರಂ ಮಸಾಲ ಇದೆ ಮತ್ತು ಚಿಕನ್ ಮಸಾಲ ಕಡೆಯಿಂದ ಮಾಡಬೇಕು ಮತ್ತು ಮಿಕ್ಸ್ ಮಾಡ್ಬೇಕು. ಅದಕ್ಕೆ ತಾರೆ ಪಾತ್ರ ಫ್ರೈ ಮಾಡ್ತೀನಿ ನೋಡಿ ಲಾಸ್ಟ್ ಇರುತ್ತೆ ಕೊತ್ತಂಬರಿ ಮತ್ತೆ ಮುಚ್ಚಳ ಮುಚ್ಚಿದ ಅಂಡು ಬಿಟ್ಟೆ ಅಂಡು ಮುಚ್ಚಳ ಮುಚ್ಚಿದ ಮತ್ತೆ ಮುಂಜಿ ಪುಂಡಿ ಬಂದ್ಕೋಗುತ್ತೆ ಮನ್ಪುಗ
ಮತ್ತೆ ಮಂತ್ರ ರೋಲ್ ಅನ್ಪುಂಡು ವೈಟ್ ಮುದ್ದೆ ಆಪು ಮಾತ್ರ ಜಾಗ್ರತೆ ಮನ್ಪುಡು ಸ್ಟೆಪ್ ಮತ್ತೆ ಮುಚ್ಚಳ ಮುಚ್ಚಿದ್ದು ಅರ್ಧ ಗಂಟೆ ಬೇಯೋದು ಮತ್ತೆ ಬೇಯ್ತದ ತುಕ್ಕ ಮತ್ತೆ ಬೇಯ್ತದ ತುಕ್ಕ ಮುಂಚೆ 10 ಜಿಲ್ಲೆ ಬೇಯ್ತು ನಮಗೆ ಮತ್ತೆ ಚಿಕನ್ ಪುಡಿ ರೆಡಿ ಆಯ್ತದ ಚಿಕನ್ ಸ್ಟೆಪ್ಪಿನ ಪುಂಡಿ ರೆಡಿ ಆಯ್ತದ ಮಸ್ತ್ ಟೇಸ್ಟಿ ಆದ್ಪುಂಡು ಅವು ನಮ್ಮ ದೂರ ದೂರದ ಒಂಚೂರು ಅಂಟುಂಡು ಕೈತಲ್ ಕೈತಲ್ದಿಲ್ಲ ಕಟ್ ಬಂತು ಅಷ್ಟು